ಕೆಪಾಸಿಟಿ ಇಲ್ಲ. ಸೊ ನಾವು ಸದ್ಯ ತಕ್ಕ ಮಟ್ಟಿಗೆ ದೂಜನನ್ನು ಓಡಿಸೋದು ನಿಲ್ಲಿಸಿದ್ದೇವೆ ಅಷ್ಟೇ. ಒಂದು ಫ್ಯೂಚರಲ್ಲಿ ಓಡುವ ತಾಕತ್ತು ಅದರ ಸ್ಟ್ಯಾಮಿನಾ ಬಂದರೆ ಓಡಿಸ್ತೇವೆ. ಅಭಿಮಾನಿಗಳು ತುಂಬ ಕಾಯ್ತಿದ್ದಾರೆ ದೂಜನ ರೇಸಿಗೋಸ್ಕರ. ಓಡಲಿಕ್ಕೆ ಸರಿಯಾಗಿ ಕಾಲು ಬರೋದಿಲ್ಲ ಎದುರದ್ದು. ಅಂದರೆ ನಾರ್ಮಲ್ ಮನುಷ್ಯರಿಗೆ ಹೇಗೆ ಇದಾದರೆ ಹಾಗೆ ಅದು ಕೆಪಾಸಿಟಿ, ಅಂದರೆ ನೋವು ಪ್ರಾಬ್ಲಮ್. ಇನ್ನು ಮನುಷ್ಯರಿಗೆ ಒಂದು ನೋವು ಇದಾದರೆ ಓಡಲಿಕ್ಕೆ ಕೆಪಾಸಿಟೀಸ್ ಇರುವುದಿಲ್ಲ. ಸೊ ಅದೇ ಪ್ರಾಬ್ಲಮ್ ನಮ್ಮ ದೂಜನಿಗೆ ಆಗಿದೆ. ಸೊ ಓಡುವ ಕೆಪಾಸಿಟಿ ಇಲ್ಲ, ಅಂದರೆ ಓಡಲಿಕ್ಕೆ ಮನಸ್ಸುಂಟು, ಓಡುವ ತಾಕತ್ತು ಅದಕ್ಕಿಲ್ಲ ಅಷ್ಟೇ. ಎಲ್ಲ ಹೇಳ್ತಿದ್ದಾರೆ ನೀವು ಇರುತ್ತೆ ಅಂತ, ನಮಗೆ ಇನ್ನೂ ಸಹ ಓಡಬೇಕಂತ ಆಸೆ. ಮತ್ತು ದನಿಯವರೇ ಅಂತ ಹೇಳ್ತಾರೆ ನೋಡಬೇಕಲ್ಲ. ಮೊದಲಾಗಿಲ್ಲ, ಸ್ವಲ್ಪ ರೆಸ್ಟಲ್ಲಿ ಉಂಟು. ಇನ್ನು ಎಂತಾದರೂ ಓಡಿಸ್ಬೇಕಂತಿದ್ರೆ ಪುನಃ ಸ್ಟಾರ್ಟ್ ಮಾಡಬೇಕಾಗ್ತದೆ. ಅದೇ ಮೊನ್ನೆ ಜಪ್ಪು ಕಂಬಳಕ್ಕೆ ಸನ್ಮಾನಕ್ಕೆ ಹೋಗಿದ್ದಾಗ ಸಹ ತುಂಬ ಜನ ಬಂದಿದ್ದರು. ನಮಗೆ ಸಹ ತುಂಬ ಕಷ್ಟ ಆಯಿತು ಅಲ್ಲಿ ಮೇಂಟೈನ್ ಮಾಡಲಿಕ್ಕೆ. ಸಹ ತುಂಬ ಫ್ಯಾನ್ಸ್ ಇದ್ದಾರೆ ಇದಕ್ಕೆ ಸಹ. ಇಲ್ಲ, ಅಂದರೆ ಓಡಲಿಕ್ಕೆ ಮನಸ್ಸುಂಟು, ಓಡುವ ತಾಕತ್ತು ಅದಕ್ಕಿಲ್ಲ ಅಷ್ಟೇ. ಸರ್, ಈಗ ದೂಜನಿಗೆ ಅಭಿಮಾನಿಗಳಿದ್ರು, ಅವರೀಗ ಯಾವ ರೀತಿ? ಅಭಿಮಾನಿಗಳು ತುಂಬ ಇದ್ದಾರೆ, ದೂಜನ ರೇಸಿಗೆ ಕಾಯ್ತಿದ್ದಾರೆ. ತುಂಬ ಮೆಸೇಜ್, ತುಂಬ ಗ್ರೂಪಲ್ಲೆಲ್ಲ ಬರ್ತುಂಟು, ದೂಜ ಯಾವಾಗ ಕಮ್ಬ್ಯಾಕ್ ಮಾಡ್ತಾನಂತ. ಅಂದರೆ ಅದಕ್ಕೆ ತುಂಬ ಅಭಿಮಾನಿಗಳಿದ್ದಾರೆ. ಸೊ ನಾನು ನೋಡಿದ ಪ್ರಕಾರ ಈಗ ಇದರ ಮಟ್ಟಿಗೆ ಇದಕ್ಕೆ ಫ್ಯಾನ್ ಬೇಸ್ ತುಂಬ ಉಂಟಂತ ನನ್ನ ಅನಿಸಿಕೆ. ಸರ್, ಇಲ್ಲಿಗೆ ದೂಜ ಬಂದಾಗ ಎಷ್ಟು ವರ್ಷ? ಇಲ್ಲಿಗೆ ಬರುವಾಗ ಸಾಧಾರಣ ಒಂದು 2 ವರ್ಷದ ಮರಿಕೋನದು ಇಲ್ಲಿ ಬರುವಾಗ, ಪದವು ಕರ್ನಾಟಕಕ್ಕೆ ಬರುವಾಗ. ಅಂದರೆ ಆಮೇಲೆ ಅದರ ಅಚೀವ್ ಹೇಗೆ? ಅದರ ನಂತರ ನೇಗಿಲು ಕಿರಿಯ ವಿಭಾಗದಲ್ಲಿ ಚಾಂಪಿಯನ್ ಆಯಿತು 1 ವರ್ಷ. ಹಗ್ಗ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಮಾಡಿತ್ತು. ಅದರ ನಂತರ ಹಗ್ಗ ಸೀನಿಯರ್ ವಿಭಾಗದಲ್ಲಿ 4 ವರ್ಷ ಚಾಂಪಿಯನ್ ಆಫ್ ದಿ ಇಯರ್ ಆಯಿತು. ಸೊ ಟೋಟಲ್ 6 ವರ್ಷ ಚಾಂಪಿಯನ್ಶಿಪ್ ಆಗಿದೆ ಅದು ದೂಜನಿಗೆ. ಸರ್, ಈಗ ಎಷ್ಟು ಮೆಡಲ್? ಈಗ ಟೋಟಲ್ ಆಗಿ ದೂಜನಿಗೆ 69 ಮೆಡಲ್ ಆಗಿದೆ. ಈಗ ಎಲ್ಲ ವಿಭಾಗದಲ್ಲಿ, ಎಲ್ಲ ವಿಭಾಗ ಸೇರಿ, ನೇಗಿಲು ಕಿರಿಯ ವಿಭಾಗ, ಹಗ್ಗ ಕಿರಿಯ ವಿಭಾಗ, ಹಗ್ಗ ಹಿರಿಯ ವಿಭಾಗ, ಈ 3 ವಿಭಾಗದಲ್ಲಿ ಸಹ ಸೇರಿ ದೂಜನಿಗೆ ಟೋಟಲ್ 69 ಮೆಡಲ್ ಆಗಿದೆ. ಸರ್, ಈಗ ಇಲ್ಲಿಗೆ ಬರುವಾಗ ಇಲ್ಲಿ ಯಾರಿಂದ ಪರ್ಚೇಸ್ ಮಾಡಿದ್ದು ಮತ್ತು ಇಲ್ಲಿಗೆ ಬರುವಾಗ? ಇಲ್ಲಿಗೆ ಬರುವ ಮೊದಲು ಹಳದಂಗಡಿ ರವಿ ಇವರಿಂದ ನಾವು ಪರ್ಚೇಸ್ ಮಾಡಿದ್ದು. ಅದರ ಮೊದಲು ಈ ಕೋಣ ಎಲ್ಲಿ ಸಹ ಕಂಬಳಕ್ಕೆ ಹಿಡಿಯಲಿಲ್ಲ. ಫಸ್ಟಾಗಿ ಈ ಕೋಣ ಕರ್ನಾಟಕದ ಹೆಸರಿಂದ. ಸೊ ಇಲ್ಲಿಂದ ಬಂದೇ ಕಂಬಳಕ್ಕೆ ದೂಜ ರೆಡಿ ಆದದ್ದು. ಸರ್, ಇಲ್ಲಿಗೆ ಬರುವಾಗ ಎಷ್ಟು ವರ್ಷ ಇತ್ತು? ಇದಕ್ಕೆ ಬರುವಾಗ ಆಲ್ಮೋಸ್ಟ್ ಒಂದು 2 ವರ್ಷ ದೂಜನಿಗೆ. ಟ್ರೈನಿಂಗ್ ಕೊಟ್ಟು ನಾವಿಲ್ಲಿ ಅದರ ಮೊದಲು ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಓಡ್ತಿತ್ತು ಕೋಣ. ನಮ್ಮ ಹೆಸರಲ್ಲೇ ಫಸ್ಟ್ ಕಂಬಳಕ್ಕೆ ಇಳಿದದ್ದು, ನಮ್ಮ ಹೆಸರಲ್ಲಿ, ಬೇರೆ ಯಾವ ಹೆಸರಲ್ಲಿ ಸಹ. ಪದವು ಕರ್ನಾಟಕ ಫ್ರಾನ್ಸಿಸ್ ಪ್ಲೇವಿ ಡಿಸೋಜ ಅಂತ ಕೋಣ. ಅಂದರೆ ಅದು ಅವರ ತಾಯಿ, ತಂದೆ ಮತ್ತು ತಾಯಿ ಹೆಸರಲ್ಲಿ. ಅಡಾಲ್ಫಿ ಡೆರಿಕ್ ಮತ್ತು ನಾರ್ಬರ್ಟ್ ಡಿಸೋಜ ತಂದೆ ಮತ್ತು ತಾಯಿ ಹೆಸರಲ್ಲಿ ಇಳಿಸಿದ್ದು. ಅವರ ತಂದೆಯ ನಿಧನದ ನಂತರ ತಾಯಿ ಹೆಸರಲ್ಲಿ ಕೋಣ ಓಡಿಸ್ಲಿಕ್ಕೆ ಸಹ ಪದವು ಕರ್ನಾಟಕ ಪ್ಲೇವಿ ಡಿಸೋಜ ಹೆಸರು. ಎಷ್ಟು ವರ್ಷ? 14 ಇಯರ್ಸ್ ಆಯಿತು ಕಂಬಳ ಕ್ಷೇತ್ರಕ್ಕೆ ದೂಜ ಎಂಟ್ರಿ ಮಾಡಿ. 14 ಇಯರ್ಸ್ ಆಯಿತು ಓಡ್ತುಂಟು. ಈಗ ಅದಕ್ಕೆ ಆಲ್ಮೋಸ್ಟ್ 16 ಇಯರ್ಸ್ ಆಯಿತು ದೂಜನಿಗೆ. ನನ್ನ ಹೆಸರು ಪ್ರೀತಮ್ ಸರ್. ಇದರ ಮೊದಲು ನೇಗಿಲು ಜೂನಿಯರಲ್ಲಿ ದೂಜನಿಗೆ ಅಪ್ಪು ಅಂತ ಕೋನ ಇತ್ತು. ಅದರ ನಂತರ ನಾವೊಂದು ಹೊಸದು ಕೋನ ತಗೊಂಡೆವು, ಚೆನ್ನ ಅಂತ. ಅದರ ನಂತರ ನಾವು ಕಂಬೈನ್ ಆದೆವು, ಅಂಬೋಡಿಮಾರ್, ಪದವು ಕರ್ನಾಟಕ. ಸೊ ಕಟ್ಪಾಡಿ ಕೋನ, ಅದು ತೋನ್ಸೆ ಕೋಣ, ಹಗ್ಗ ಜೂನಿಯರಲ್ಲಿ ತೋನ್ಸೆ ಕೋನ ಇದಕ್ಕೆ ದೂಜನಿಗೆ ಇದಾಯಿತು, ಪೇರ್ ಆಯಿತು. ಹಗ್ಗ ಸೀನಿಯರ್ ವಿಭಾಗದಲ್ಲಿ ಫಸ್ಟ್ ಮೂಡುಬಿದ್ರೆ ಕಂಬಳದಲ್ಲಿ ದೂಜನಿಗೆ ಕಟ್ಪಾಡಿ ಅಂತ ಕೋಣ ಇತ್ತು, ಅದು ಜೊತೆ ಮಾಡಿ ಓಡಿಸಿದೆವು. ಅದರ ನಂತರ ದೂಜನಿಗೆ ಬೊಲ್ಲ ಅಂತ ಕೋಣ ಬಂತು, ಅದು ಹಾಕಿದೆ. ಮತ್ತು ಜಾಸ್ತಿ ಹೆರ್ಮುಂಡೆ ಮೋಡೆ ಅಂತ ಅದರೊಟ್ಟಿಗೆ ಓಡಿದೆ ಕೋಣ. ಎಲ್ಲ ಪೇರ್ ಒಳ್ಳೆಯದೇ ಸರ್, ಆದರೆ ಸಹ ಒಂದು ಮೆಮೊರೇಬಲ್ ಅಂದರೆ ಮೂಡುಬಿದ್ರೆ ಕಂಬಳದಲ್ಲಿ ಒಂದು ಮೆಮೊರೇಬಲ್ ಮೂಮೆಂಟ್ ಇತ್ತು. ಅಂದರೆ ದೂಜ 16-17 ಸೆಕೆಂಡಲ್ಲಿ ಓಡಿ ಫೈನಲ್ ಮುಟ್ಟುವಾಗ 14 ಸೆಕೆಂಡಲ್ಲಿ ಓಡಿತು. ಅದರ ನಂತರ ಒನ್ ಆಫ್ ದ ಬೆಸ್ಟ್ ರೇಸ್ ಅಂದರೆ ದೂಜ ಮತ್ತು ಹೆರ್ಮುಂಡೆದು, ಅದು ಸಹ ಟಾಪ್ ರೇಸ್ ಇತ್ತು. ಹೇಳಿದರೆ ಒಂದು ಹಿಸ್ಟ್ರಿ ಮುಗಿಯುವುದಿಲ್ಲ. ಅವರೇ ಇಟ್ಟದ್ದು ಮೊದಲೇ, ನಾವು ಇಲ್ಲಿಂದ ಕೋಣ ತಗೊಂಡದ್ದು ಅವರೇ, ರವಿಯೇ ಇಟ್ಟದ್ದು ದೂಜ ಅಂತ ಕೋಣಕ್ಕೆ. ಅದು ಇಲ್ಲಿ ಬಂದ ನಂತರ ಸಹ ಅದುವೇ ಹೆಸರು ಕಂಟಿನ್ಯೂ ಆಗೋಯಿತು. ದೂಜನ ಬಗ್ಗೆ ಹೇಳೋದಾದರೆ, ಅದು ಚಿಕ್ಕದಿಂದಲೇ ಅವನಿಗೆ ಕಂಬಳದಲ್ಲಿ ಓಡಲಿಕ್ಕೆ ಬಹಳ ಸಂತೋಷ. ಅದು ಚಿಕ್ಕದಲ್ಲಿ ಒಂದು 11 ಸೆಮಿಫೈನಲ್ಗೆ ಬಂದಿದ್ದು, ಆಗ ಅದು ಹಲ್ಲು ಹಾಕಲಿಲ್ಲ. ನೇಗಿಲು ಕಿರಿಯದಲ್ಲಿ ಮೆಡ್ಲ್ ಆಗಿದೆ, ಸೀರೀಸ್ ಆಗಿದೆ.
ಮತ್ತು ಹಗ್ಗ ಕಿರಿಯದಲ್ಲಿ ಮತ್ತು ದೊಡ್ಡ ಕೆಳಗದಲ್ಲಿ ಕಂಟಿನ್ಯೂ ಚಾಂಪಿಯನ್ಶಿಪ್ ಆಗಿದೆ. ಅದಕ್ಕೆ 8 ವರ್ಷದಿಂದ ಒಟ್ಟಿಗೆ 6 ಸರಣಿ ಶ್ರೇಷ್ಠ ಆಗಿದೆ. ಮತ್ತು ಒಂದು ವಿಶೇಷತೆ ಅಂದರೆ ಸಾಲ್ ಸಿಕ್ಕಿದ್ರೆ ಬದಿಯ ಕೋನದು ಎಷ್ಟು ಮುಂದಿದ್ರೆ ಸಹ ಅದು ಒಂದು ಫಿನಿಶಿಂಗ್ ಮಾಡ್ತದೆ, ನಮಗೆ ಧೈರ್ಯ ಉಂಟು. ಒಂದು